ಅವನು ಭಯೋತ್ಪಾದನೆ ಮಾಡ್ಲಿಕ್ಕೆ ಬಂದದಲ್ವಾ? ಅಂತಹ PFI ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅದೇ PFI ಅನ್ನ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭ ನಮ್ಮ ಕೇಂದ್ರ ಸರ್ಕಾರ ಗೃಹ ಸಚಿವರು ದಿಟ್ಟವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳುವುದರ ಮುಖಾಂತರ ಇಡೀ ದೇಶದಲ್ಲಿ PFI ಅನ್ನ ಬ್ಯಾನ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಕೇಂದ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ಉಲ್ಟಾ ಕಾಂಗ್ರೆಸ್ ಸರ್ಕಾರ ಅದೇ PFI ಅದೇ ಜಿಹಾದಿಗಳ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವುದರ ಮುಖಾಂತರ ಅದೇ ಜಿಹಾದಿಗಳ ಮುಖಾಂತರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಮೊನ್ನೆ ಹೊಸ ಒಂದು ವ್ಯವಸ್ಥೆ ನಡೀತು. ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 36 ಜನರ ಪಟ್ಟಿ ಮಾಡಿ ಗಡೀಪಾರು ಮಾಡ್ತೀವಿ ಅಂತ ನೋಟಿಸ್ಗಳನ್ನು ಕಳಿಸ್ಲಿಕ್ಕೆ ಆರಂಭ ಮಾಡಿದ್ರು. ನಾನು ಇವತ್ತು ಸರ್ಕಾರಕ್ಕೆ ಇಲಾಖೆಗಳಿಗೆ ಕೇಳ್ತಾ ಇದ್ದೀನಿ, ಅದರಲ್ಲಿ ಸುಮಾರು 21 ಹಿಂದೂ ಕಾರ್ಯಕರ್ತರ ಹೆಸರಿದೆ. ಅವ್ರು ಯಾವುದೋ ಒಂದು ಸಮಾಜದ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸಂಘಟನೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಏಕೈಕ ಕಾರಣಕ್ಕೋಸ್ಕರ ಎಲ್ಲೋ ಭಯೋತ್ಪಾದನೆ ಮಾಡಲಿಲ್ಲ, ಎಲ್ಲ ದೇಶದ್ರೋಹದ ಕೆಲಸವನ್ನ ಮಾಡಲಿಲ್ಲ. ಅವ ಸಂಘಟನೆ ಕೆಲಸ ಮಾಡ್ತಾನೆ, ಇಲ್ಲಿ ಕೆಲಸ ಮಾಡಿದ್ರೆ ಕಷ್ಟ ಅಂತ ಗಡೀಪಾರು ಮಾಡ್ತಾರೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವತ್ತು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತ, ಬಜರಂಗ ದಳದ ಕಾರ್ಯಕರ್ತನನ್ನ ನೀವು ಎಲ್ಲಿ ಬೇಕಾದರೂ ಗಡೀಪಾರು ಮಾಡಿ, ಅವರು ಹೋಲಿಯಲ್ಲಿ ಹಿಂದೂ ಸಮಾಜದ ಕೆಲಸವನ್ನು ಮಾಡ್ತಾನೆ ವಿನ ಬೇರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ನಾವು ಹಿಂದೂ ಸಮಾಜದ ಕೆಲಸವನ್ನ, ಹಿಂದೂ ಸಂಘಟನೆ ಕೆಲಸವನ್ನು ಮಾಡ್ತಾನೆ. ನೆನಪಿಟ್ಕೊಳ್ಳಿ, ನೀವು ಕಳಿಸಿದ್ರೆ ಕಲಬುರಗಿ ಕಳಿಸ್ಬೋದು, ಬಳ್ಳಾರಿ ಕಳಿಸ್ಬೋದು, ಬೆಳಗಾಂ ಕಳಿಸ್ಬೋದು, ಬೇರೆಲ್ಲ ಪಾಕಿಸ್ತಾನ ಕಳ್ಸಕ್ಕಾಗಲ್ಲ. ಅರೆ ಅದರಲ್ಲಿ 15 ಜನ ಮುಸಲ್ಮಾನರ ಒಂದು ಪಟ್ಟಿ ಇದೆ. ಯೋಚನೆ ಮಾಡಿ ನೋಡಿ, ಯಾರು ಅಂತ ಕೇಳಿದ್ರೆ ಅವ್ರು ಯಾರು? ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಡ್ರಗ್ಸ್ ತಂದೇನ ಮಾಡ್ತಾ ಇದ್ದಾರೆ, ಅವರ ಹೆಸರಿಲ್ಲ. ಯಾರು ಮರ್ಡರ್ ಕೇಸಿನಲ್ಲಿದ್ದಾರೆ, ಅವರ ಹೆಸರಿಲ್ಲ. ಈ ರೀತಿ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನು ಹಚ್ಚುವಂತ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರದಿಂದ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಡೀತಾ ಇದೆ ಅಂತ ಹೇಳುವುದನ್ನು ಎಚ್ಚರಿಸುವುದಕ್ಕೋಸ್ಕರ ಮತ್ತು ಜಿಹಾದಿ ಶಕ್ತಿಗಳ ಮುಖಾಂತರ ಹಿಂದೂ ಸಮಾಜವನ್ನ ದಮನಿಸುವಂತ ತಂತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಬೆಂಬಲವನ್ನ ನೀರನ್ನ ಏರಿತಾ ಇದೆ ಅಂತ ಹೇಳುವುದನ್ನ ಹಿಂದೂ ಸಮಾಜದಲ್ಲಿ ಜಾಗೃತಿ ಮಾಡುವುದಕ್ಕೋಸ್ಕರನೇ ಇವತ್ತಿನ ಪ್ರತಿಭಟನೆ ನಡೀತಾ ಇದೆ.